ಉಡುಪಿ ಸಿಟಿ ಬಸ್ ನಿಲ್ದಾಣದಲ್ಲಿ ಅಪರಿಚಿತ ವೃದ್ಧ ನಡೆದುಕೊಂಡು ಬರುತ್ತಿರುವಾಗ ನಿಲ್ದಾಣದ ಮಧ್ಯದಲ್ಲಿ ಕುಸಿದು ಬಿದ್ದ ಘಟನೆ ಶುಕ್ರವಾರ ನಡೆದಿದೆ. ಸಿಟಿ ಬಸ್ ಚಾಲಕರು ಸಮಾಜ ಸೇವಕ ನಿತ್ಯಾನಂದ್ ಒಳಕಾಡು ಅವರಿಗೆ ತಿಳಿಸಿದರು. ಒಳಕಾಡು ಅವರು ಬಸ್ ಚಾಲಕ ಮತ್ತು ಕಂಡಕ್ಟರ್ ಅವರ ಸಹಕಾರದಿಂದ ಜಿಲ್ಲಾಸ್ಪತ್ರೆಗೆ ದಾಖಲುಪಡಿಸಲಾಯಿತು. ಅವರ ಹೆಸರು ಹಮ್ ಬಹದ್ದೂರ್ ಮಂಗಳೂರು ಎಂದು ಹೇಳಿಕೊಂಡಿರುತ್ತಾರೆ. ಅವರು ಉಡುಪಿಗೆ ವಾಚ್ಮ್ಯಾನ್ ಕೆಲಸಕ್ಕೆ ಬಂದಿರುವುದು ಎಂದು ಹೇಳಿಕೊಂಡಿದ್ದಾರೆ. ಜಿಲ್ಲಾಸ್ಪತ್ರೆಯನ್ನು ಸಂಪರ್ಕಿಸಲು ಸೂಚಿಸಲಾಗಿದೆ.